ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಡೀ ಕರ್ನಾಟಕ ರಾಜ್ಯದ ಜನರ ಬಹು ವರ್ಷಗಳ ಬೇಡಿಕೆ ಏನಿತ್ತು, ಅಕ್ರಮವಾಗಿ ಮಾಡಿರುವಂಥ ಲೇಔಟ್ಗಳಿಗೆ ಸಕ್ರಮ ಮಾಡುವ ಒಂದು ಬೇಡಿಕೆ ಬಹಳ ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಸರ್ಕಾರದ ಮೇಲೆ ಪ್ರಭಾವ ಬೀರುವಂಥ ಕೆಲಸವನ್ನು ಜನಸಾಮಾನ್ಯರು ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಕಟ್ ಕನ್ವರ್ಷನ್, ನಾವು ಬೆಂಗಳೂರು ಮೈಸೂರಿಗೆ ತಗೊಂಡ್ರೆ ಕೃಷಿ ಜಾಗವನ್ನು ಕಟ್ ಮಾಡಿ ಅಫಿಡವಿಟ್ ಮುಖಾಂತರ ಕೃಷಿ ಜಾಗವನ್ನು ಮಾರಿರುವಂಥ ಲೇಔಟ್ಗಳು. ಕರ್ನಾಟಕ ಸರ್ಕಾರ ಈಗ ಅದನ್ನು ಸಕ್ರಮ ಮಾಡುವಂಥ ಕೆಲಸವನ್ನು ಮಾಡಿದೆ. ಈ ಹಿಂದೆ ನಿಮಗೆ ಗೊತ್ತಿರುವ ಹಾಗೆ ಪುತ್ತೂರು ಸೇರಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಷ್ಟೋ ಜನ ಕಟ್ ಕನ್ವರ್ಷನ್ ಮಾಡಿ ಆನಂತರ ಇವತ್ತಿನವರೆಗೆ ಖಾತೆ ಸಿಗದೆ, ಇವತ್ತಿನವರೆಗೆ ಸಿಂಗಲ್ ಲೇಔಟ್ ಆಗದೆ, ಇವತ್ತಿನವರೆಗೆ ಲೋನು ಪಡ್ಕೊಳ್ಳೋಕ್ಕೆ ಆಗದೆ, ತನ್ನಲ್ಲಿರುವಂಥ 30 ಸೆಂಟ್ ಜಾಗವನ್ನು ಪಾಲು ಮಾಡಿ 3 ಜನ ಮಕ್ಕಳಿಗೆ ಶೇರ್ ಮಾಡಿ ಕೊಟ್ಟಿದ್ದರೂ ಕೂಡ ಆ ಮಕ್ಕಳು ಮನೆ ಕಟ್ಟಲಿಕ್ಕೆ ಅದಕ್ಕೆ ಅವಕಾಶ ಇರಲಿಲ್ಲ. ಅದು ಅಪ್ರೂವ್ಡ್ ಲೇಔಟ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ಅದು ಅವಕಾಶ ಸಿಗಲಿಲ್ಲ. ಆದರೆ ಈ ಹಿಂದೆ ಇದು ಚಾಲ್ತಿಯಲ್ಲಿತ್ತು, ಅದಕ್ಕೆ ಅಪ್ರೂವಲ್ ಕೂಡ ಸಿಗ್ತಿತ್ತು. ಅದೇ ಪ್ರಕಾರ ಒಬ್ಬ ತಂದೆ ತನ್ನ ಹತ್ರ 40 ಸೆನ್ಸು ಜಾಗ ಇದ್ದರೆ 3 ಮಕ್ಕಳಿಗೆ 12 ಸೆನ್ಸುಗಳನ್ನು ಕೊಟ್ಟಲ್ಲಿ, ಅಲ್ಲ 10 ಸೆನ್ಸನ್ನು ಕೊಟ್ಟಲ್ಲಿ ಆ ಮಕ್ಕಳಿಗೆ ಮದುವೆಯಾಗಿ ಸ್ವಂತ ಒಂದು ಮನೆ ಮಾಡುವಂಥ ಅವಕಾಶ ಅದೇ ವಂಚಿತರಾಗಿ ಇವತ್ತಿನವರೆಗೆ ನೊಂದುಕೊಂಡು ಇದ್ದವರು ಇದ್ದಾರೆ. ನಾನು ಶಾಸಕನಾಗಿ ಬರುವಾಗ ಅಷ್ಟು ಜನ ಬೇಡಿಕೆಗಳಿತ್ತು. ಇನ್ನೂ ನಾವು ಕಟ್ ಕನ್ವರ್ಷನ್ ಮಾಡುವುದಿಲ್ಲ, ನಮಗೆ ಕಟ್ ಕನ್ವರ್ಷನ್ ಮಾಡಿದ್ದಕ್ಕೆ ಮನೆ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಒಂದು ಬೇಡಿಕೆ ಇತ್ತು. ನಮ್ಮ ಸರ್ಕಾರ ಅನಧಿಕೃತವಾಗಿರುವಂಥ ಹೊಸ ಯಾವುದೇ ಲೇಔಟ್ಗಳಿಗೆ ಆಸ್ಪದವನ್ನು ಕೊಡುವುದಿಲ್ಲ. ಈ ಹಿಂದೆ 9/10/2024 ಯಾವುದು ಕಟ್ ಕನ್ವರ್ಷನ್ಗಳನ್ನು ಮಾಡಿದ್ದಾರೆ ಅವರಿಗೆ ಅಧಿಕೃತವಾಗಿ ಸಿಂಗಲ್ ಲೇಔಟ್ ಕೊಟ್ಟು ಅವರಿಗೆ ಖಾತೆ ಮಾಡಿಕೊಡುವಂಥ ಒಂದು ಮಹತ್ವವಾದ ಒಂದು ಆದೇಶವನ್ನು ನಮ್ಮ ಸರ್ಕಾರ ಹೊರಡಿಸಿದೆ. ಯಾರೆಲ್ಲ ಕಟ್ ಕನ್ವರ್ಷನ್ ಮುಖಾಂತರ ಅಗ್ರಿಕಲ್ಚರ್ ಆಗಿರ್ಬೋದು, ನಾನ್ ಅಗ್ರಿಕಲ್ಚರ್ ಆಗಿರ್ಬೋದು, ಪೀಸ್ ಮಾಡಿರುವಂಥ ಜಾಗವನ್ನು ಪರ್ಚೇಸ್ ಮಾಡಿದ್ದಾರೆ, ಅವರಿಗೆ ಇವತ್ತು ಮನೆ ಕಟ್ಟಲಿಕ್ಕೆ ಸಿಂಗಲ್ ಸೈಟ್ ಮಾಡಲಿಕ್ಕೆ ಪೂಡದಿಂದ ನಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನಗರಸಭೆಯಿಂದ ಖಾತವನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ. ಅದಕ್ಕೆ ಬೇಕಾಗುವಂಥ ಫೀಸ್ಗಳನ್ನು ಅವರು ಕಟ್ಟಬೇಕಾಗ್ತದೆ. ಆದರೆ ಒಂದು ಕಂಡೀಷನ್ ಇದೆ, ಅದಕ್ಕೆ ಸರ್ಕಾರಿ ರಸ್ತೆಗಳು ಇರಬೇಕು. ಮಿನಿಮಮ್ 20 ಫೀಟಿನ ರಸ್ತೆಗಳು ಬೇಕು. ಆ ರಸ್ತೆಗಳು ಯಾರ ಹೆಸರಲ್ಲಿ ಇರಬಾರ್ದು, ಅದನ್ನು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಬೇಕು. ಆ ರಸ್ತೆಗಳು ಕಡಿಮೆ ಇದ್ದಲ್ಲಿ ಇವರ 10 ಸೆನ್ಸು ಜಾಗದಲ್ಲಿ ಕಟ್ ಮಾಡಿ ಸಿಂಗಲ್ ಲೇಔಟನ್ನು ಕೊಡಲಿಕ್ಕೆ ಆಗ್ತದೆ. ಅಂದರೆ ಮಿನಿಮಮ್ ರಸ್ತೆಯನ್ನು ಬಿಟ್ಟೇ ಸರ್ಕಾರ ಅವರಿಗೆ ಅಪ್ರೂವಲ್ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಅವರು ದಾನಪತ್ರ ಮುಖಾಂತರ ಎದುರುಗಡೆ 12 ಫೀಟ್ಗಳ ರಸ್ತೆ ಇದ್ದರೆ ಇವರು 4 ಫೀಟನ್ನು ದಾನಪತ್ರ ಮುಖಾಂತರ ಬಿಟ್ಟುಕೊಟ್ಟು ಆನಂತರ ಸಿಂಗಲ್ ಲೇಔಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ. ಬಹುಶಃ ಪುತ್ತೂರಿನಲ್ಲಿ ಎಕ್ಸ್ಪೆಷಲಿ ನನ್ನ ಹತ್ರ ಸುಮಾರು 1,000ಕ್ಕಿಂತ ಹೆಚ್ಚು ಜನ ಈ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಹುಶಃ 1,000-2,500 ಜನರಿಗೆ ಯಾರು ಕಟ್ ಕನ್ವರ್ಷನ್ ಮುಖಾಂತರ ಜಾಗವನ್ನು ಪರ್ಚೇಸ್ ಮಾಡಿದ್ದಾರೆ ಅವರಿಗೆ ಸರ್ಕಾರ ಖಾತೆ ಮಾಡೋ ಮುಖಾಂತರ ಸಕ್ರಮ ಮಾಡುವಂಥ ಕೆಲಸದ ಒಂದು ಕಾನೂನನ್ನು ಜಾರಿಗೆ ತಂದಿದೆ. ಮಾಧ್ಯಮದ ಮುಖಾಂತರ ಹೇಳುವಂಥದ್ದು, ಎಲ್ಲರೂ ಸಾರ್ವಜನಿಕರು ಈವರೆಗೆ ಯಾವುದು ಕಟ್ ಕನ್ವರ್ಷನಿಂದ ತಗೊಂಡಿದ್ರಿ ನೀವು ಅದಕ್ಕೆ ಲೇಔಟ್ ಅಪ್ರೂವಲ್ ತಗೊಂಡು ಮನೆ ಕಟ್ಟುವಂಥ ಕೆಲಸವನ್ನು ಮಾಡ್ಬೋದು. ಆದರೆ ಇನ್ನು ಮುಂದೆ ಯಾವುದೇ ಅನಧಿಕೃತ ಲೇಔಟ್ಗಳನ್ನು ಮಾಡಲಿಕ್ಕೆ ಅವಕಾಶಗಳು ಇಲ್ಲ. ಅರ್ಧ ಮಾಡಿ ಅರ್ಧ ಬಿಟ್ಟಿದ್ದರೆ, ಎಲ್ಲಾದರೂ ಅರ್ಧ ಲೇಔಟ್ ಮಾಡಿದ್ದಾರೆ, ಅರ್ಧ ಜನರಿಗೆ ಮಾಡಿದ್ದಾರೆ ಕಟ್ ಕನ್ವರ್ಷನ್ ಮಾಡಿ, ಇನ್ನು ಅರ್ಧ ಬಿಟ್ಟಿದ್ದರೆ ಅವರು ಪುನಃ ಅದಕ್ಕೆ ಬೇಕಾಗುವಂಥ ರಸ್ತೆಯನ್ನು ಬಿಟ್ಟು ಅಪ್ರೂವ್ಡ್ ಲೇಔಟನ್ನು ತಗೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು. ಅವರು ಬಿಟ್ಟಿರುವಂಥ ರಸ್ತೆ
ಅದನ್ನು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ನಿಮಗೆ ಗೊತ್ತಿರ್ಬೋದು, ಸುಮಾರು ಜಾಗಗಳಲ್ಲಿ ಕಟ್ ಕನ್ವರ್ಷನ್ ಮಾಡಿದ್ದಾರೆ. ಆನಂತರ ರಸ್ತೆಯನ್ನು ಬಿಡಲಿಲ್ಲ, ಅವರ ಹೆಸರಲ್ಲೇ ಇದೆ ಹಿಂದೆ ಇದ್ದವ್ರ ಹತ್ರ. ಆ ರಸ್ತೆಗೆ ಪುನಃ ಅಲ್ಲಿ ಏನಾದರೂ ಮನೆ ಕಟ್ಟುವಾಗ ಅವನು ಪುನಃ ಅದು ನನ್ನ ಜಾಗ ಅಂತ, ನನ್ನ ವರ್ಗ ಜಾಗ ಅಂತ ಕ್ಲೈಮ್ ಮಾಡೋದನ್ನು ನೀವು ಕಂಡಿರ್ಬೋದು. ಅದಕ್ಕಾಗಿ ಅವರು ಹ್ಯಾಂಡ್ ಓವರ್ ಮಾಡಿಸುವಂಥ ಕೆಲಸ ಮಾಡ್ತೇವೆ, ಅದರ ಪ್ರಕಾರನೇ ಕೊಡುವಂಥ ಕೆಲಸಗಳು ಆಗ್ತವೆ. ಆನಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಅವಶ್ಯಕತೆ ಇರುವಂಥ 3 ಸೇತುವೆಗಳಿಗೆ ಸುಮಾರು 6.05 ಕೋಟಿ ರೂಪಾಯಿಗಳ ಮಂಜೂರಿ ಆಗಿದೆ. ಅದರಲ್ಲಿ ನಾನು ಮೊನ್ನೆ ಕೆಯ್ಯೂರಿಗೆ ಹೋಗಿದ್ದೆ. ಸುಮಾರು 3 ತಿಂಗಳ ಹಿಂದೆ ನಾನು ಕೆಯ್ಯೂರಿಗೆ ಹೋಗುವಾಗ ಅಲ್ಲಿ ಸುಮಾರು 100 ಮನೆಯವರು, 80ರಿಂದ 100 ಮನೆಯವರು ನನಗೆ ಅವರ ಆ ಒಂದು ಮನೆ ಇರುವ ಜಾಗಕ್ಕೆ ಕರ್ಕೊಂಡು ಹೋಗಿದ್ದರು. 40 ವರ್ಷಗಳಿಂದ ಅವರು ಮಳೆಗಾಲದಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ, ಒಂದು ದೊಡ್ಡ ತೋಡನ್ನು ದಾಟಿ ಹೋಗಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಅವರು ನಡ್ಕೊಂಡು ಈ ಭಾಗದಲ್ಲೇ ಗಾಡಿಯನ್ನು ನಿಲ್ಲಿಸಿ ಹೋಗುವಂಥದ್ದು. ಮಳೆಗಾಲದಲ್ಲಿ ಮಕ್ಕಳನ್ನು ಅಡಿಕೆ ಮರದ ಪಾಪಿನ ಮುಖಾಂತರ ಕಳಿಸ್ಕೊಡುವಂಥ ಸೇತುವೆ ಮಾಡಿ, ಒಂದು ಕಾಲು ಸೇತು ಸಂಘವನ್ನು ಮಾಡಿ ಅದರ ಮುಖಾಂತರ ಮಕ್ಕಳನ್ನು ಶಾಲೆಗೆ ಕಳಿಸುವ ಕೆಲಸವನ್ನು ಮಾಡ್ತಾಯಿದ್ರು. ನನ್ನ ಹತ್ರ ಬೇಡಿಕೆಯನ್ನು ಇಟ್ಟಿದ್ದರು. ಅಶೋಕ್ ರೈಗಳೇ, ನಾವು ಬೇಡಿಕೆ ಇಟ್ಟು ನಮಗೆ ನೊಂದು ಹೋಗಿದ್ದೇವೆ, ನಮಗೆ ಯಾರು ಈ ಸೇತುವೆಯನ್ನು ಮಾಡಿಕೊಡ್ತಾರೆ, ಮುಂದಿನ ದಿವಸಗಳಲ್ಲಿ ನಾವು ಪಕ್ಷಾತೀತವಾಗಿ ಅವರಿಗೆ ಸಹಕಾರ ಮಾಡ್ತೀವಿ, ಅವರಿಗೆ ವೋಟ್ ಹಾಕ್ತೇವೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದು. ಆ ಪ್ರಕಾರ ನಾನು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ. 4 ತಿಂಗಳಲ್ಲಿ ನಿಮಗೆ ಸೇತುವೆಯನ್ನು ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇವೆ. ಮಾನ್ಯ ಮಂತ್ರಿಯವರನ್ನು ಭೇಟಿ ಮಾಡಿ ಅವರ ಮುಖಾಂತರ 1,65,00,000 ರೂಪಾಯಿಯ ಸೇತುವೆಯನ್ನು ಅಲ್ಲಿ ನಾನು ಅವರಿಗೆ ಮಂಜೂರು ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಕನಿಯಾರ್. ಆದರೆ ಇದನ್ನೆಲ್ಲ ನೋಡಿ ಬೇರೊಂದು ಪಕ್ಷದವರು ನಾವು ಸೇತುವೆ ಮಾಡೋ ಮೊದಲೇ ಅಲ್ಲಿ ಹೋಗಿ 5 ಲಕ್ಷ ರೂಪಾಯಿಯನ್ನು ಇಟ್ಟು ಅದಕ್ಕೆ ಒಂದು ಸಂಕವನ್ನು ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಊರಿನವರೆಲ್ಲ ಸೇರಿ ಅದನ್ನು ನಾವು ಅವರಿಗೆ ಏನು ಅನುದಾನ ಬಂದಿದೆ ಅಧಿಕೃತ ಆದೇಶವನ್ನು ಕಳಿಸಿದ ನಂತರ ಅವರು ಅದನ್ನು ನಿಲ್ಲಿಸಿ ಈಗ ಅರ್ಧಂಬರ್ಧ ಕೆಲಸ ಮಾಡಿ ಇದ್ದ ರಸ್ತೆಯನ್ನು ಹೋಗದ ಪರಿಸ್ಥಿತಿ ಮಾಡಿ ಇಟ್ಟಿದ್ದಾರೆ. ಆದರೆ ನಾವು ಇನ್ನೊಂದು ಇದಕ್ಕೆ ಶೀಘ್ರವಾಗಿ 7 ದಿವಸದಲ್ಲಿ ಟೆಂಡರ್ ಕರೆಯಲಿಕ್ಕೆ ಆದೇಶವನ್ನು ನಮ್ಮ PWD ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಮುಂದಿನ ದಿವಸದಲ್ಲಿ ಆದಷ್ಟು ಬೇಗ ಒಂದು ಒಲಮಗುರಲ್ಲಿ 2 ಕೋಟಿ ರೂಪಾಯಿ, ಮತ್ತು ಪೆರ್ನೆಗೆ ಹೋಗಿದ್ದೆ. ಪೆರ್ನೆಯಲ್ಲೂ ಕೂಡ ನಮ್ಮ ಉಮನಾಥ್ ಶೆಟ್ಟಿಯವರ ಊರಿಗೆ ಅಲ್ಲಿ ಅವರು ಕೂಡ ಒಂದು 70-80 ಮನೆಯವರು ನಮಗೆ ಅಲ್ಲಿ ಕನೆಕ್ಟೆಡ್ ಸೇತುವೆ ಇಲ್ಲ ಅಂತ ಹೇಳಿದರು. ಅವರಿಗೂ ಕೂಡ 2,40,00,000 ರೂಪಾಯಲ್ಲಿ ಅಲ್ಲಿ ಕೂಡ ಒಂದು ಸೇತುವೆಯನ್ನು ಮಾಡುವಂಥ ಕೆಲಸವನ್ನು ಮಂಜೂರಾತಿಯನ್ನು ತಗೊಂಡಿದ್ದೀವಿ. 15 ದಿವಸ ಒಳಗೆ ಟೆಂಡರ್ ಆಗಿ 1 ತಿಂಗಳೊಳಗೆ ಕಾಮಗಾರಿಯನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಹಾರಾಡಿ ಅಂಡರ್ ಪಾಸಿಗೆ 8 ಕೋಟಿ ರೂಪಾಯಿಗಳು. ಇದು ನಮ್ಮ ಬಾರಿ 4 ಲೈನ್, ನಾವು ಎಲ್ಲ ಕೆಲಸಕ್ಕೆ 4 ಲೈನ್ಗೆ ಅಲ್ಲಿ ವ್ಯವಸ್ಥೆಗಳಾಗಿದೆ. ಆದರೆ ಅಂಡರ್ ಪಾಸಿಗೆ ವ್ಯವಸ್ಥೆಗಳು ಇದೆಯಾ ಇಲ್ವಾ ಅನ್ನೋದು ಪುನಃ ನಮ್ಮಲ್ಲಿ ಒಂದು ಗೊಂದಲಗಳಿತ್ತು. ನಿಮಗೂ ಗೊಂದಲಗಳು, ನಮಗೂ ಇತ್ತು. ಯಾವ ರೀತಿ ಇದನ್ನು ಪಡ್ಕೊಳ್ಬೋದು, ಯಾಕಂತ ಹೇಳಿದ್ರೆ ಇದನ್ನು ರೈಲ್ವೆ ಡಿಪಾರ್ಟ್ಮೆಂಟಿನವರೇ ಮಾಡೋದಿದ್ದರೆ ಇನ್ನು 10 ವರ್ಷ ಆದರೂ ಆಗೋದಿಲ್ಲ. ಅದು ನಿಮಗೆ ಗೊತ್ತಿದೆ. APMCಯಲ್ಲಿ ಒಂದು ರಸ್ತೆ ಮಾಡಬೇಕಿದ್ರೆ ಎಷ್ಟು ವರ್ಷ ಹೋಗಿದೆ ಅಂತ, ಒಂದು 20 ವರ್ಷದಿಂದ ಇರುವಂಥ ಬೇಡಿಕೆ. ನಾವು ರೈಲ್ವೆ ಬೋರ್ಡಿನಿಂದ ಅವರ ಟೆಕ್ನಿಕಲ್ ಟೀಮನ್ನು ತಗೊಂಡು ರೈಲ್ವೆ ಬೋರ್ಡಿನವರ ಮುಖಾಂತರನೇ ಅದಕ್ಕೆ DPR ಮಾಡಿ ಅವರಿಗೆ ಆ ಕೆಲಸದ ಉಸ್ತುವಾರಿ ಕೆಲಸದ ಏನು ಅವರನ್ನು ನೋಡಿಕೊಳ್ಳುವಂಥ ಕೆಲಸಕ್ಕೆ ಅವರಿಗೆ 80 ಲಕ್ಷ ರೂಪಾಯಿಯನ್ನು ಕೊಟ್ಟು ಸುಮಾರು 7,20,00,000 ರೂಪಾಯಿ, ಒಟ್ಟು 8 ಕೋಟಿ ರೂಪಾಯಿಯಲ್ಲಿ ನಾವು 80 ಲಕ್ಷ ರೂಪಾಯಿ ಅವ್ರಿಗೆ ಕಟ್ಟಬೇಕು. ಆದರೆ ಮೇಲುಸ್ತುವಾರಿಯನ್ನು ಅವರು ನೋಡ್ಕೊಳ್ತಾರೆ. ಟೆಂಡರ್ ನಮ್ಮ PWD ಅವರು ಮಾಡ್ತಾರೆ, ಅನುಭವಸ್ಥವರು ಇದ್ದವರು ಮಾಡ್ತಾರೆ. ಆ ಮುಖಾಂತರ ಅದಕ್ಕೂ ಕೂಡ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಕಳೆದ ಸಾರಿ ಬಂದಾಗ ಹೇಳಿದರು, ಆ ರೀತಿಯ 8 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ 4 ಲೇನ್ಗೆ ಯಾವುದೇ ತೊಂದರೆಗಳು ಆಗುವುದಿಲ್ಲ. ಅದು ಸ್ಯಾಂಕ್ಷನ್ ಆಗಿದೆ, 8 ಕೋಟಿ ರೂಪಾಯಿಗಳ ಸ್ಯಾಂಕ್ಷನ್ ಆಗಿದೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಸರಕಾರಿ ಜಾಗದಲ್ಲಿರುವಂಥ ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರ, ನಾಗನಕಟ್ಟೆ,
ಆನಂತರ ಚರ್ಚು, ಮಸೀದಿ ನಮ್ಮ ಭಾರಿ ವರ್ಷದ ಕನಸಿತ್ತು. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಿಂದುತ್ವಕ್ಕೆ ಅತ್ಯಂತ ಪ್ರಾಧಾನ್ಯತೆ ಕೊಡುವಂಥ ಒಂದು ಜಿಲ್ಲೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಮಾತುಕತೆ ಮಾಡಿ, ಕಂದಾಯ ಸಚಿವರ ಹತ್ರ ಮಾತುಕತೆ ಮಾಡಿ, ನನ್ನ ಕೂಡ ಕನಸಿತ್ತು ಭಾರಿ ಹಿಂದಿನಿಂದ. ಇವತ್ತಿಗೆ ಏನಾದರೂ ನಾವು ಅನುದಾನ ಕೊಡಬೇಕಿದ್ರೆ ಆ ಜಾಗ ಸರಕಾರಿ ಜಾಗದಲ್ಲಿ ಇರ್ತಿತ್ತು. ಹಿಂದೆ ಒಂದು ಆದೇಶ ಕೂಡ ಬಂದಿತ್ತು, ಸರಕಾರಿ ಜಾಗದಲ್ಲಿರುವಂಥ ಈ ಮಂದಿರಗಳನ್ನು ಎಲ್ಲ ತೆಗಿಬೇಕು ಅನ್ನೋ ಒಂದು ಆದೇಶ, ಸುಪ್ರೀಂ ಕೋರ್ಟ್ನ ಆದೇಶ ಕೂಡ ಇತ್ತು. ಮತ್ತು ಯಾವುದೇ ಅನುದಾನವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆನಂತರ ಆ ಜಾಗವನ್ನು ದೇವಸ್ಥಾನಕ್ಕೆ ಮೀಸಲಿಡಲಿಕ್ಕೆ ಆಗ್ತಾಯಿರಲಿಲ್ಲ. ಅದರಿಂದ ಪ್ರಾಯೋಗಿಕವಾಗಿ 9 ದೇವಸ್ಥಾನಗಳ ಜಾಗವನ್ನು RTCಯಲ್ಲಿ ಆ ದೇವರ ಹೆಸರನ್ನು ನಮೂದಿಸುವ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೀವಿ. ಸರ್ಕಾರದಿಂದ ಆದೇಶ ಬಂದಿದೆ. ಆದಿ ನಾಗಬ್ರಹ್ಮ ಮೊಗೇರ್ಗಳ ಸೇವಾ ಸಮಿತಿ ಅವರಿಗೆ 25 ಸೆನ್ಸು, ಮಾರಿಯಮ್ಮ ದೈವಸ್ಥಾನಕ್ಕೆ 1 ಎಕರೆ ಜಾಗ, ಮಾರಿಯಮ್ಮ ದೈವಸ್ಥಾನಕ್ಕೆ 28 ಸೆನ್ಸು, ಮಾತೃಭೂಮಿ ಯುವ ವೇದಿಕೆಗೆ 50 ಸೆನ್ಸು, ಸಾರಿಯ ಹಾಳು ಉತ್ಪಾದಕರ ಸಹಕಾರಿ ಸಂಘಕ್ಕೆ 5 ಸೆನ್ಸು, ನಲಿಕೆಯವರ ಸಮಾಜ ಸೇವಾ ಸಂಘಕ್ಕೆ 12, ಶಾರದಾಂಬ ಭಜನಾ ಮಂದಿರ 50 ಸೆನ್ಸು, ಆದಿಬ್ರಹ್ಮ ಮೊಗೇರ್ಗಳ ಸೇವಾ ಸಮಿತಿಗೆ 50 ಸೆನ್ಸು, ದುರ್ಗಾಪರಮೇಶ್ವರಿ ಸೇವಾ ಸಮಿತಿ 45 ಸೆನ್ಸು, ಮಹಿಷಮರ್ದಿನಿ ದೇವಸ್ಥಾನ 5 ಎಕರೆ ಕೋಡಿಂಬಾಡಿ. ಇಷ್ಟು ಜಾಗದವರು ಈಗ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ಒಂದು ಸುಮಾರು 50 ದೇವಸ್ಥಾನಗಳವರು ನಮಗೆ ಮನವಿ ಈಗ ನಮಗೆ ಬಂದಿದೆ. ಈ ಟ್ರಯಲ್ ಆಗಿ ಇದನ್ನು ಮಾಡಿದ ನಂತರ RTCಯಲ್ಲಿ ಈಗ ಇನ್ನೊಂದು 20 ದಿವಸದೊಳಗೆ ಇದು ಆ ಕೆಲಸ ಆಗ್ತದೆ. ಆ ನಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಸರಕಾರಿ ಜಾಗದಲ್ಲಿರುವಂಥ ದೇವಸ್ಥಾನ, ಭಜನಾ ಮಂದಿರ, ಕಟ್ಟೆ, ಚರ್ಚು, ಮಸೀದಿ ಇದರೆಲ್ಲ ಅದು ಸರಕಾರಿ ಜಾಗದಲ್ಲಿದ್ದರೆ ಆ RTCಯಲ್ಲಿ ಅವರ ದೇವರ ಹೆಸರನ್ನು, ಕಮಿಟಿಯವರ ಹೆಸರಲ್ಲಿ ಮಾಡುವುದಿಲ್ಲ. ದೇವರ ಹೆಸರನ್ನು ಮಾಡುವ ಮುಖಾಂತರ ಹಿಂದೂ ಧರ್ಮಕ್ಕೆ ಅಲ್ಲ, ಬಾಕಿ ಬೇರೆ ಧರ್ಮಕ್ಕೂ ಕೂಡ ಒಂದು ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಬಹುಶಃ ಇಡೀ ರಾಜ್ಯಕ್ಕೆ ಪುತ್ತೂರಿನಿಂದ ಆರಂಭಗೊಂಡದ್ದು ಇದು ಮಾದರಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಇದು ಹಿಂದಿನ ಬೇಡಿಕೆ. ಅದನ್ನು ಕೂಡ ನಮ್ಮ ಸರ್ಕಾರ ನಾವು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ರಸ್ತೆ ಬಿಡುವುದು ಕಡ್ಡಾಯವಾ? ಹೌದು. ಅಲ್ಲಿಗ 5 ಸೆನ್ಸ್ 3 ಜನ 15 ಸೆನ್ಸ್ ಇದ್ರೆ 3 ಮಕ್ಕಳಿಗೆ 5 ಸೆನ್ಸ್ ಆದರೆ ರಸ್ತೆ ಬಿಟ್ಟಲ್ಲಿ ಜಾಗ ಅಲ್ಲ, ಅವ್ರು ರಸ್ತೆ ಬಿಟ್ಟೇ 5 ಸೆನ್ಸ್ ಕೊಟ್ಟಿರ್ತಾರೆ. ಈಗ ರಸ್ತೆ ಕೊಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಹೋಗಬೇಕಲ್ಲ. ಕೊಟ್ಟಿರ್ತಾರೆ ಎಷ್ಟು? 12 ಫೀಟು. ಅಲ್ಲ, ದಾರಿ ಇದ್ದರೆ ಕೊಡಲಿಕ್ಕೆ ಆಗೋದಿಲ್ಲ. ರಸ್ತೆ ಇಸ್ ಇಂಪಾರ್ಟೆಂಟ್. ಈಗ ಅವ್ರು ಏನು ಮಾಡ್ತಾರೆ, 5 ಸೆನ್ಸ್ ಕೊಡುವಾಗ 12 ಸೆನ್ಸು 10 ಫೀಟು ರಸ್ತೆಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ಇವರಿಂದ 5 ಫೀಟನ್ನು ತೆಗೆದುಕೊಂಡು ಅದನ್ನು 20 ಫೀಟು ಮಾಡಿ, ಹೌದು, ಇವರು ಹ್ಯಾಂಡ್ ಓವರ್, ಅದು ರಿಕ್ಲೂಷನ್ ಡೀಡ್ ಮಾಡಿ ಕೊಡಬೇಕು, ಅವರು ಗಿಫ್ಟ್ ಡೀಡ್ ಮಾಡಿ ಕೊಡಬೇಕು, ದಾನ ಪತ್ರ ಮಾಡಿ ಕೊಡಬೇಕು ಸರ್ಕಾರ. ಈ ರಸ್ತೆ ಬಿಡಬೇಕು ಅನ್ನೋದು ಹೊಸದಲ್ಲ, ಅದು ಮೊದಲೇ ಉಂಟು, ಮೊದಲು ಇದ್ದದ್ದೇ ಕಂಟಿನ್ಯೂಷನ್. ಅದು ಕೂಡ ಫುಲ್ಫಿಲ್ ಆಗಬೇಕು ಅಂತ. ಈಗ ಪುತ್ತೂರಿಗೆ ಡ್ರೈನೇಜ್ ಬಗ್ಗೆ ನಮ್ಮ ಚುನಾವಣಾ ಸಮಯದಲ್ಲಿ ನಾವು ನಮ್ಮ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಗಳಲ್ಲಿ ಪುತ್ತೂರಿಗೆ ಡ್ರೈನೇಜ್ ಇದು ಕೂಡ ವೆರಿ ಇಂಪಾರ್ಟೆಂಟ್. ನಾವು ಸರ್ಕಾರದಿಂದ ತುಂಬ ಬೇಡಿಕೆಯನ್ನು ಇಟ್ಟಿದ್ದೆವು. ಅಧಿವೇಶನದಲ್ಲಿ ಕೂಡ ನಾವು ಮಾತಾಡಿದ್ದೀವಿ, ಪುತ್ತೂರಿಗೆ ಡ್ರೈನೇಜ್ ಸಿಗಬೇಕು ಅಂತ. ಯಾಕಂದರೆ ಅಭಿವೃದ್ಧಿ ಆಗ್ತಾ ಇದೆ. ವೇಸ್ಟನ್ನು ಎಲ್ಲಿ ಹೊರಗೆ ಹಾಕದಿದ್ದರೆ ಯಾವುದೇ ನಗರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಸ್ವಚ್ಛತೆ ಬಗ್ಗೆ ಗಮನ ಕೊಡೋದಿದ್ದರೆ ಎಷ್ಟೇ ನೀವು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಎಷ್ಟೆಷ್ಟು ದೊಡ್ಡ ಕಾಂಪ್ಲೆಕ್ಸ್ಗಳಿದೆ, ಅದರಲ್ಲಿ ವೇಸ್ಟ್ ಜನ್ರೇಷನ್ ಎಷ್ಟಾಗ್ತಿದೆ, ಆಸ್ಪತ್ರೆಗಳು ಎಷ್ಟಿದೆ, ವೇಸ್ಟ್ ಜನ್ರೇಷನ್ ಎಷ್ಟಾಗ್ತಿದೆ. ಅದಕ್ಕೆ ಈಗ ಒಂದು ಸ್ವಿಟ್ಜರ್ಲ್ಯಾಂಡ್ ಕಂಪನಿಯ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ವಾಕ್ಯೂಮ್ ಸಿಸ್ಟಮ್ ಏನು ಸರ್ಕಾರ ಈ ಮೊದಲು ಹೇಳ್ತಾ ಇತ್ತು,
ನಮ್ಮ ಈ ವೇಸ್ಟ್ ಹೇಗೆ ಹರಿಯುತ್ತೆ ಅಂದರೆ ನಮ್ಮ ಲೆವೆಲ್ ಮೇಲೆ ಹರಿತಾರೆ, ಅದಕ್ಕೆ ಏನಂತಾರೆ ಗ್ರಾವಿಟಿ ಮೇಲೆ ಹರಿತಾರೆ. ಸೊ ಈ ಸಿಸ್ಟಮಲ್ಲಿ ಏನಾಗುತ್ತೆ, ಗ್ರಾವಿಟಿ ಮೇಲೆ ಹರಿದ್ರೆ ನಮ್ಮದು KSRTC ಬಸ್ ಸ್ಟ್ಯಾಂಡ್ ಹತ್ರ ಎತ್ತರ ಇದೆ, ಈ ಕಡೆ ಆಗಲಿಕ್ಕೆ ಇದು ವಾಕ್ಯೂಮ್ ಸಿಸ್ಟಮಲ್ಲಿ ವರ್ಕ್ ಮಾಡುವಂಥ ಒಂದು ಕಂಪನಿ ಜೊತೆ ಒಡಂಬಡಿಕೆ ಮಾಡಿದೆ. ನಮ್ಮ ಫ್ಲೈಟಲ್ಲಿ ಟ್ರೈನಲ್ಲಿ ಈಗ ಹೊಸ ಸಿಸ್ಟಮ್ ಮಾಡಿದೆ, ಅದೇ ರೀತಿ ಸ್ಟಾರ್ಟ್ ಮಾಡೋದು. ಇದು ಕೆಳಗಡೆವರೆಗೆ ಡೀಪ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ 1 ಮೀಟ್ರ್ ಮಾತ್ರ ಪೈಪ್ ಲೈನ್ ಡೀಪ್ ಮಾಡುವಂಥದ್ದು. ಮತ್ತು ಸ್ಟ್ರೈಟ್ ಮಾಡಬೇಕಂತೆಲ್ಲ, ಹೇಗೆ ಕೂಡ ನೀವು ಬೆಂಡ್ ಮಾಡಿ ತಗೊಂಡು ಹೋಗ್ಬೋದು. ನಾವು ಹೊಸ ಯೋಜನೆಯನ್ನು ಮಾಡಿದ್ವಿ ಸುಮಾರು 100 ಕೋಟಿ ರೂಪಾಯಿಯಲ್ಲಿ. PPP ಮೋಡ್ನಲ್ಲಿ ಒಂದು ಈ ಮಾಡೆಲನ್ನು ಮಾಡಿದ್ದೀವಿ. ಈ ವಾರದಲ್ಲಿ ಸರ್ಕಾರದ ಜೊತೆ ಚರ್ಚೆ ಇದೆ. ಇದಕ್ಕೆ ಸುಮಾರು 15 ಕೋಟಿ ರೂಪಾಯಿ ಮಾತ್ರ ಸರ್ಕಾರದ ಹಣ ಬೀಳುವಂಥದ್ದು. 85 crores ಕಂಪನಿಯೇ ಹಾಕಲಿಕ್ಕೆ, ಅಂದರೆ ಅವರಿಗೆ ಪೈಲಟ್ ಪ್ರಾಜೆಕ್ಟ್ ಬೇಕು. ಇಡೀ ದೇಶದಲ್ಲಿ ಎಲ್ಲಿಯೂ ಇಲ್ಲ. ಮೊದಲಿಗೆ ಅವರಿಗೂ ಕೂಡ ಪೈಲಟ್ ಪ್ರಾಜೆಕ್ಟ್ ಬೇಕು. ಅದಕ್ಕಾಗಿ ಅವರನ್ನು ಕನ್ವಿನ್ಸ್ ಮಾಡಿ 85 crores ಅವರು ಹಾಕಲಿಕ್ಕೆ ತಯಾರಿದ್ದಾರೆ. ಅವರಿಗೆ ಒಂದು ಬೇಸ್, ಅಂದರೆ ನಮ್ಮ ಪುತ್ತೂರನ್ನು 3 ಝೋನ್ ಆಗಿ ಮಾಡಿದ್ದೀವಿ. ಒಂದು ಝೋನ್ 1, 2, 3, ಅಂದರೆ ಪುತ್ತೂರು ಮಧ್ಯ ಹೃದಯ ಭಾಗದಲ್ಲಿ ಝೋನ್ 1, ದರ್ಬೆ ಭಾಗದಲ್ಲಿ ಝೋನ್ 2, ಕೊಡವಾರ ಭಾಗದಲ್ಲಿ ಝೋನ್ 3 ಒಟ್ಟನ್ನು ಮಾಡಿ ಝೋನ್ 1 ಈಗ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್ಕಾರದಿಂದ PPP ಮಾಡೆಲ್ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ವ್ಯವಸ್ಥೆಯನ್ನಾಗಿದೆ. ಅದಕ್ಕೆ ಪೈಪ್ ಲೈನು ಮತ್ತು ಸಕ್ಕಿಂಗ್ ಪಾಯಿಂಟ್ ಮಾತ್ರ ಅವ್ರು ಮಾಡೋದು. ಆನಂತರ ಕ್ಲೀನಿಂಗು ಏನಿದೆ ನಮ್ಮ ಪ್ಲ್ಯಾಂಟು STP ಪ್ಲ್ಯಾಂಟ್ಗೆ ಈಗಲೇ 20 ಕೋಟಿ ನಗರಸಭೆಗೆ ಬಂದಿದೆ. ಅದಕ್ಕೆ ಪ್ಲ್ಯಾಂಟು ಇಲ್ಲಿಂದ ಮಾಲಿಂಗೇಶ್ವರ ದೇವಸ್ಥಾನದಂತ ವೆಟ್ ವೆಲ್ ಮಾಡಿ ಇಲ್ಲಿಂದ ವೇಸ್ಟನ್ನು ನಮ್ಮ ಲೇಔಟ್ ಮಾಡಿದ್ರಲ್ಲ ಬೆದ್ರಾಳದಲ್ಲಿರುವಂಥ 5 ಎಕರೆ ಜಾಗಿಗೆ ಇಲ್ಲಿಂದ ವೇಸ್ಟನ್ನು ಶಿಫ್ಟ್ ಮಾಡಿ ಅದಕ್ಕೆಲ್ಲ ದುಡ್ಡು ಸ್ಯಾಂಕ್ಷನ್ ಆಗಿದೆ. 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಇಲ್ಲಿ STP ಪಾಯಿಂಟ್ ಇದು ಆಗಿದೆ, ಪೈಪ್ ಲೈನ್ಗೂ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಇಲ್ಲಿಂದ ಅಲ್ಲಿಗೆ ಇದರಲ್ಲಿ ಗ್ರಾವಿಟಿಯಲ್ಲಿ ಹರಿತದೆ. ಎಲ್ಲಿಂದ ಮಾಲಿಂಗೇಶ್ವರ ದೇವಸ್ಥಾನದಿಂದ ಅಲ್ಲಿಗೆ ಗ್ರಾವಿಟಿಯಲ್ಲಿ ಹರಿಯುತ್ತದೆ. ಅಲ್ಲಿವರೆಗೆ ವಾಕಿಂಗ್ ಸಿಸ್ಟಮ್ ಹೋಗ್ತದೆ. ಪೈಪ್ ಲೈನ್ ಈಗ ಅವ್ರ ಕಂಪನಿಗೆ ಏನು ಇದರಿಂದ ಲಾಭ? 85 ನಮ್ಮ ದೇಶದಲ್ಲಿ ಅವರು ಈ ಮಾಡೆಲನ್ನು ಮಾಡಲಿಕ್ಕೆ ಹೊರ ದೇಶಗಳಲ್ಲಿ ಇದೆ, ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ. ಅಂದರೆ ಡ್ರೈನೇಜ್ ಸಿಸ್ಟಮ್ಗೆ ನಮ್ಮ ದೇಶದಲ್ಲಿ ಅತ್ಯಂತ ಬೇಡಿಕೆ ಇದೆ. ಅಂದರೆ ನೀವು ನಮ್ಮಲ್ಲೇ ತಗೊಳ್ಳಿ, ಬೇಕಾದಷ್ಟು ಜಾಗದಲ್ಲಿ ಇದೆ. ಪೈಲಟ್ ಪ್ರಾಜೆಕ್ಟ್ ಮಾಡಿ ಇಡೀ ದೇಶಕ್ಕೆ ಇದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಬೇಸಿಸಲ್ಲಿ ಅವರು ಬೇರೆ ಕಡೆ ಎಲ್ಲ ಆರ್ಡರ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈಗ ನೀವೇನು ಗ್ರಾವಿಟಿಯಲ್ಲಿ ಹರಿತಾರಲ್ಲ, ಅದರಿಂದ ಒಂದು ಅದಕ್ಕೆ 100 rupees ಆದರೆ ಇದು 460 rupees ಅಂತ ಕೆಲಸ. 85 ಕೋಟಿ ಅವ್ರು ಬೇರೆ ಕಡೆ ಆರ್ಡರ್ ಸಿಗಬೇಕು, ದೇಶದ ಆರ್ಡರ್ ಸಿಗಬೇಕು. ವೇಸ್ಟ್ ತಗೊಂಡು ಅವ್ರು ಮಾಡ್ತಾರೆ. ಬೇರೆ ಕಡೆಯಿಂದ ಇಂಥ ಸಿಸ್ಟಮನ್ನು ಫುಲ್ ಗೌರ್ಮೆಂಟ್ ಇದರಲ್ಲಿ ಮಾಡ್ತಾರೆ. ಮಾಡಿ ಹೋಗ್ತಾರೆ. 5 ವರ್ಷ ಮೇಂಟೈನ್ ಮಾಡ್ತಾರೆ. ಈಗ ಈ ಟೋಲ್ ಗೇಟ್ ಇದೆ ಆ ರೀತಿಯ ಇಲ್ಲ, ಇವ್ರು ಏನು ಚಾರ್ಜ್ ಮಾಡಲ್ಲ. ನಮ್ಮ ನೋಡಿ, ಇವರು ಮೇನ್ ರೋಡ್ಗೆ ಒಂದು ವಾಕಿಂಗ್ ಸಿಸ್ಟಮ್ ಒಂದು ಚೇಂಬರ್ ಕ್ರಿಯೇಟ್ ಮಾಡ್ತಾರೆ. ಮೇನ್ ರೋಡ್ಗೆ ಈಗ ನಿಮ್ಮ ಕಾಂಪ್ಲೆಕ್ಸ್ ಇದ್ದರೆ ನೀವು ಅಲ್ಲಿಂದ ಇಲ್ಲಿಗೆ ನಿಮ್ಮ ಕಾಸ್ಟಲ್ಲಿ ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಇವ್ರದಂತ ಪ್ಯಾಕೇಜ್ ಇದೆ. ನಿಮಗೆ ಅವರು ದುಡ್ಡಿಗೆ ಜಲಸಿಗೆ ಅವರು ನೀರು ಕೊಡ್ತಾರೆ. ಅದೇ ರೀತಿ ನೀವು ಇವರಿಗೆ ದುಡ್ಡು ಕಟ್ಟಿದರೆ ಇವರು ನಿಮ್ಮ ವೇಸ್ಟನ್ನು ಕನೆಕ್ಟ್ ಮಾಡೋ ಕೆಲಸವನ್ನು ಮಾಡ್ತಾರೆ. ಬಟ್ ಇವರು ನಿಮ್ಮನ್ನು ಅಲ್ಲಿಂದ ಕನೆಕ್ಟ್ ಮಾಡೋದು ನೀವೇ, ಅವರೇ ಮಾಡೋದಿಲ್ಲ. ನೀವು ನಿಮ್ಮ ಕಾಂಪ್ಲೆಕ್ಸ್ ನಿಮ್ಮ ಇದಿದ್ರೆ ಅಲ್ಲಿಂದ ಲೈನ್ ಮಾಡಿ ಕೊಡ್ತಾರೆ. ಇಲ್ಲಿನ ಚೇಂಬರಿಂದ ಅವರಿಗೆ ಕೊಡುವಂಥ ಕೆಲಸ. ಯಾವ ಕಂಪನಿ? ಅದು ಸ್ವಿಟ್ಜರ್ಲ್ಯಾಂಡ್ ಸೊ ಇದು ಸಕ್ಸಸ್ ಆದರೆ ಅದು PP ಕೊಟ್ಟು ಈ ವಾರದಲ್ಲಿ ನಾವೀಗ ಬ್ಯಾಂಗ್ಳೂರಿನಲ್ಲಿ ಮೀಟಿಂಗ್ ಮಾಡಿ PP ಮಾಡಲಲ್ಲಿ ಅವರಿಗೆ ಹ್ಯಾಂಡ್ ಓವರ್ ಮಾಡೋ ಕೆಲಸವನ್ನು ಮಾಡ್ತೀವಿ. ಅವ್ರು ಬೇರೆ ಎಲ್ಲಿ ಮಾಡಿದ್ದಾರೆ? ಬೇರೆ ತುಂಬ ಕಂಪನಿಯಲ್ಲಿ ಮಾಡಿದ್ದಾರೆ, ತುಂಬ ದೇಶದಲ್ಲಿ ಮಾಡಿದ್ದಾರೆ. ಅದು ಸ್ವಲ್ಪ ತ್ಯಾಜ್ಯ ಏನಾಗ್ತದೆ? ಈಗ ಟನ್ಗಟ್ಟಲೆ ತ್ಯಾಜ್ಯ ಇದೆ ಅಂತ ಇಟ್ಕೊಳ್ಳಿ, ಆ ತ್ಯಾಜ್ಯ ಏನಾಗುತ್ತೆ? ಲಿಕ್ವಿಡ್ ಆಗಿ ಗೋಡೆಗೆ ಹೋಗ್ತದೆ, ಪ್ಯೂರಿಫೈ ಆಗಿ ನೀರು ಪುಡಿಯಾಗಿ
ಇದಕ್ಕೂ ಗೊಬ್ಬರಗಳನ್ನು ಅಂಥದ್ದು ಮಾಡಿ ಪ್ಲಾನ್ ಇದೆಯಲ್ಲ ಯಾವುದೆಲ್ಲ ಪಂಚಾಯತ್ ಮಾಡಿದ್ದಾರೆ ಈಗ ಪಂಚಾಯತ್ನಲ್ಲಿ ಮಾಡುವಂಥದ್ದು ಬೇರೆನೆ, ಸಣ್ಣ ಸಣ್ಣ ಕಸ ಮಾಡುವಂಥದ್ದು. ದ್ರವತ್ಯಾಜ್ಯವನ್ನು ಡ್ರೈ ಮಾಡಿ ಒಂದು ಗೊಬ್ಬರ ಮಾಡುವುದು ಹ್ಯೂಮನ್ ವೇಸ್ಟ್ ಅಲ್ಲಿ ಮಾಡಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಮಾಡಿ. ಹ್ಯೂಮನ್ ವೇಸ್ಟ್ ಅಲ್ಲ, ಹ್ಯೂಮನ್ ವೇಸ್ಟ್ ಹ್ಯೂಮನ್ ವೇಸ್ಟ್ ಅಂತ ತುಂಬಾ ಸ್ಮೆಲ್ ಇರ್ತದೆ. ಅದನ್ನು ಮತ್ತೆ ನಾರ್ಮಲಿ ಅಲ್ಲ ಈಗ ಕನೆಕ್ಟ್ ಮಾಡುವ ಕೆಲಸ ಮಾತ್ರ ಇವರು ಮಾಡ್ತಾರೆ. ಈಗ ಒಂದು ಪ್ರಾಜೆಕ್ಟ್ಗೆ NGT ಇಂದ 20 ಕೋಟಿ ರೂಪಾಯಿ ಬಂದು 24 ಕೋಟಿ. ಈಗ ನೀವು ಹೇಳಿದ್ರು ನಗರಸಭೆಗೆ ಒಂದು 15 ಕೋಟಿ ಕನೆಕ್ಟ್ ಆಗ್ತದೆ ಬಂದಿದೆ, ಅದನ್ನು ಆಟ ಮಾತ್ರ ಮಾಡ್ತಾರೆ. ಅದು ಒಂದು ಇಲ್ಲಿ ಇರುವ ಅದಲ್ಲ, ಅವರು ಏನು ಬಂದಿದ್ದಾರೆ ಪ್ರಾಜೆಕ್ಟ್ ಏನಿತ್ತು ಅಂತ ಹೇಳಿದ್ರೆ ಅವರು ಅದಕ್ಕೆ STP ಬಂದಿತ್ತು. ಹೌದು. ಆನಂತರ ನಮಗೆ ಆ ತೋಡಿದೆಲ್ಲ ದೇವಸ್ಥಾನದ ಹತ್ರ ಅಡಿದ ತೋಡಿದೆ, ಅದಕ್ಕೆ STP ಅಂತಂದರೆ 8 MLD STP ಬಂದಿದೆ. 8 MLD ಅಂದರೆ ನಮ್ಮದು ಟೋಟಲ್ ಕಿತ್ತೂರಿದು ವೇಸ್ಟ್ ಇರುವಂಥದ್ದು 4 MLD. 4 MLD ಇದು 8 MLD STP ಇದೆ. ಈ STPಗೆ ನೀವು ವೇಸ್ಟನ್ನು ಕೊಡದಿದ್ದರೆ 2 ವರ್ಷದಲ್ಲ ಅದು ಹೋಗ್ಬಿಡ್ತದೆ. ಅದಕ್ಕೆ ಅವರು ಏನು ಪ್ಲ್ಯಾನ್ ಮಾಡಿದ್ದು, ಇಲ್ಲಿ ಮಾಡಿ STPದು ಆ ತೋಡಿಂದ ನೀರು ಬರ್ತದೆ, ಆ ನೀರನ್ನು ಡೈವರ್ಟ್ ಮಾಡಿ ಇಲ್ಲಿಂದ ಪೈಪ್ ಲೈನಲ್ಲಿ ಬೆದ್ದಾಳಕ್ಕೆ ತಗೊಂಡು ಹೋಗಿ ಫಿಲ್ಟ್ರೇಷನ್ ಮಾಡಿ ಬಿಡ್ತೀವಿ. ಸೊ ನಥಿಂಗ್ ಲೈಕ್ ವೇಸ್ಟ್. ಅದರಲ್ಲಿ ಬೇರೆ ದುಡ್ಡಿಲ್ಲ, STP ಮಾಡಲಿಕ್ಕೆ ಮಾತ್ರ ದುಡ್ಡು, ಪ್ಲಸ್ ಇಲ್ಲಿಂದ ಅಲ್ಲಿಗೆ ಪೈಪ್ ಮಾಡಲಿಕ್ಕೆ ದುಡ್ಡು. ಅದಕ್ಕೆ ನಾವು ಈ ಕಂಪನಿಯನ್ನು ತಯಾರು ಮಾಡಿ ಇಲ್ಲಿಯವರಿಗೆಲ್ಲ ಡ್ರೈನೇಜ್ ಸಿಸ್ಟಮ್ಗೆ ಸೊಲ್ಯೂಷನ್ ಇರ್ಬೋದು, ಮುಳಿಯ ಇರ್ಬೋದು, ಇವೆಲ್ಲ ಮೇಜರ್ ವೇಸ್ಟ್ಗಳಿದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿ ನಾಲೆಜ್ ಇದೆ, ಹೋಟೆಲ್ಗಳು ಇದೆ, ಇದನ್ನೆಲ್ಲ ತಂದು ಇಲ್ಲಿಗೆ ತೆಗೆದುಕೊಂಡು ಅದಕ್ಕೆ ಕನೆಕ್ಟ್ ಮಾಡಿದರೆ ತುಂಬ ಕ್ಲೀನ್ ಆಗ್ತದೆ. ಆ ಕಡೆ ಆ ಸಿಸ್ಟಮ್ ಕೂಡ ವರ್ಕ್ ಆಗ್ತದೆ. ಅಲ್ಲಿಗೆ ಆಗೋದು 8 MLD ಆಗ್ತದೆ. ನಾವು ಎಷ್ಟು ಕೊಟ್ಟರು ಅವರಿಗೆ 3 MLD 4 MLD ಕೊಡಬೇಕು ನೀರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.